ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗರಕೆರೆ ಗಿಡದಲ್ಲಿ ಇರುವ ಅತಿ ಪುರಾತನವಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಸಯ್ಯರುಗಳು ಮಡಿಬುತ್ತಿ ತಂದು ಎಲ್ಲ ದಾಸಯ್ಯರುಗಳು ಒಟ್ಟಿಗೆ ಸೇರಿ ಮಡಿಬುತ್ತಿಯನ್ನ ಎಳೆದು ಮಣವು ಹಾಕಿ ಪ್ರಸಾದ ಸ್ವೀಕಾರ ಮಾಡಿದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದೇವರ ಕೃಪೆಗೆ ಪಾತ್ರರಾದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ವರದಿ ಮಂಜು ಶ್ರವಣೂರು. ಆಮೇಲೆ ಎಲ್ಲ ಈಗ ನಾನು ಆತ ಅರ್ಜನ ಅದೇ ಈಗ ಬಾಳೆಹಣ್ಣಿಗೆ ಕೊಡ್ತು ತುಂಬಾ ಸ್ವಾತಂತ್ರ್ಯ